ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನೊಂದು ಡ್ರಾಮಾಕ್ಕೆ ಹೋಗ್ತಾ ಇದ್ದೇನೆ. ಡ್ರಾಮಾ ಅಂದ್ರೆ ನಾಟಕ, ಗೊತ್ತಾಯ್ತಲ್ಲ, ತುಳು ನಾಟಕ. ಮತ್ತೆ ಪೋನಗ ಕೊನಪರ ಅಂತ ಹೆಸರುಂಟು, ಹೋಗುವಾಗ ಕೊಂಡೋಗ್ತೀರಾ ಅಂತ. ಸೊ ನೋಡ್ಬೇಕು ಅದು ನಾಟಕ ಹೇಗಾಗ್ತದೆ ಅಂತ. ಇದು ದುಬೈ ಟೀಮ್ ಮಾಡುದಿಲ್ಲಿ. ಸೊ ಬನ್ನಿ ಒಟ್ಟಿಗೆ. ಈ ನಾಟಕವನ್ನಂತೂ ತೋರಿಸ್ಲಿಕ್ಕಿಲ್ಲ, ಆದ್ರೆ ಸಣ್ಣ ಒಂದು ವ್ಲಾಗ್ ಮಾಡೋ ಪ್ರಯತ್ನ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನ್ ಒತ್ತಿ, ಬೆಲ್ ಬಟನ್ ಒತ್ತಿ, ಎಲ್ಲ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರ್ತದೆ. ಸಪೋರ್ಟ್ ಮಾಡಿ ನಮಗೆ, ಥ್ಯಾಂಕ್ ಯು. ದುಬೈಯಲ್ಲಿ ಒಂದು ಗಾಡಿ ಇಲ್ಲ ಅಂದರೆ ತುಂಬ ಕಸ್ಟಮರ್ ಎಲ್ಲ ಬರುವಾಗ ಎಲ್ಲ ಮೆಟ್ರೋದಲ್ಲೇ ಹೋಗಬೇಕು. ನಾನೀಗ ಮೆಟ್ರೋದಲ್ಲಿ ಬಿಸ್ನೆಸ್ ಬೇ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೇನೆ. ನಂತರ ಅಲ್ಲಿಂದ ನಮ್ಮ ಫ್ರೆಂಡ್ ಬರ್ತಾರೆ, ಸೊ ಅವರೊಟ್ಟಿಗೆ ಹೋಗಬೇಕು ಗಾಡಿಯಲ್ಲಿ. ಮೆಟ್ರೋ ಸ್ಟೇಷನಿನ ಲಿಫ್ಟ್ ಹೇಗೆ ಉಂಟು ನೋಡಿ. ಮೇಲಿಂದ ಕೆಳಗೆ ಅಂಡರ್ಗ್ರೌಂಡ್ಗೆ ಹೋಗಲಿಕ್ಕೆ ಲಿಫ್ಟ್ ಉಂಟು, ಮತ್ತೆ ಒಂದು 3 ಫ್ಲೋರ್ ಡೌನ್ ಉಂಟು. ದೂರದಲ್ಲಿ ಕಾಣುತ್ತಾ ಉಂಟು, ಅದು ದುಬೈ ಫ್ರೇಮ್ ಅಂತ. ಅದರ ಒಳಗಡೆ ಹೋಗಿ ಮೇಲೆ ಹೋಗಿ ನೋಡಬಹುದು. ಒಂದು ಕಡೆಯಿಂದ ಓಲ್ಡ್ ದುಬೈ, ಒಂದು ಕಡೆಯಿಂದ ನ್ಯೂ ದುಬೈ ಕಾಣಸಿಗ್ತದೆ. ಅದಕ್ಕೆ 50 ದಿರಮ್ಸ್ ಟಿಕೆಟ್ ಸಹ ಉಂಟು. ಸೊ ಯಾರಾದರೂ UAE ಬಂದರೆ, ದುಬೈಗೆ ಬಂದರೆ ಇದಕ್ಕೆ ಒಂದು ಹೋಗುವ ವ್ಯವಸ್ಥೆ ಇರುತ್ತದೆ ತಿರುಗಲಿಕ್ಕೆ ಅಂತ. ಈಗ ನಿಮಗೆ ನೋಡಲು ಸಿಗ್ತದೆ ದುಬೈ ಫ್ಯೂಚರ್ ಮ್ಯೂಸಿಯಂ. ಇಲ್ಲಿಗೆ ಯಾರಾದರೂ ವಿಸಿಟಲ್ಲಿ ಬಂದರೆ ಇದರ ಸಹ ಟೂರ್ ಇರ್ತದೆ. ಇದಕ್ಕೆ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಆದರೆ ತುಂಬ ಒಳ್ಳೆಯದುಂಟು. ಫೈನಲಿ ನಾನು ಬಂದು ಬಿಸ್ನೆಸ್ ಬೇ ಏರಿಯಾವನ್ನು ಮೆಟ್ರೋ ಸ್ಟೇಷನನ್ನು ರೀಚ್ ಆಗಿದ್ದೇನೆ. ಇಲ್ಲಿ ಇದು ನಮ್ಮ ಮೆಟ್ರೋ ಲೈನು. ಈಗ ನಾನು ನಮ್ಮ ಫ್ರೆಂಡಿನ ವೆಹಿಕಲ್ಗಾಗಿ ವೇಟ್ ಮಾಡ್ತಾ ಇದ್ದೇನೆ, ಅವ್ರು ಬರ್ತಾರೆ ಈಗ. ಸೊ ಇದು ನಮ್ಮ ಬಿಸ್ನೆಸ್ ಬೇ ಅಂತ ದುಬೈಯಲ್ಲಿ. ಎಲ್ಲ ಜಾಸ್ತಿ ಬಿಸ್ನೆಸ್ ಆಫೀಸಸ್ ಎಲ್ಲ ಇಲ್ಲೇ ಇರುವುದು. ಸೊ ಈ ಮೆಟ್ರೋ ಸ್ಟೇಷನ್ ಯಾವಾಗಲೂ ಫುಲ್ ರಶ್ ಇರ್ತದೆ. ಅದಕ್ಕೆ ನೋಡಿ ಇಲ್ಲಿ ಎಲ್ಲ ಜಾಲಿ ಹಾಕಿರ್ತಾರೆ, ಇಲ್ಲೆಲ್ಲ ಲೈನ್ ತಾಕ್ತಾರೆ, ಮತ್ತು ತುಂಬ ಲೈನ್ ಮಾಡಿರ್ತಾರೆ ಅದಕ್ಕೆ. ಫ್ರೆಂಡ್ಸ್, ಈಗ ನಾವು ನಮ್ಮ ಫ್ರೆಂಡ್ ಆದ ಕವಿನ್ ರವರು ಬಂದಿದ್ದಾರೆ. ಹಾಯ್ ಬನ್ನಿ ಕವಿನ್ ಎಲ್ಲರಿಗೂ. ಹಾಯ್. ಓಕೆ, ನಾವೀಗ ಹೋಗ್ತಾ ಇದ್ದೇವೆ. ಸೊ ಇನ್ನೊಂದು 10-19 ನಿಮಿಷ ತೋರಿಸ್ತಾ ಉಂಟು ವೆಹಿಕಲಲ್ಲಿ ರೀಚ್ ಆಗಲಿ. ಸೊ ಬಿಸ್ನೆಸ್ ಬೇ ಮೆಟ್ರೋ ಸ್ಟೇಷನಿಂದ ನನ್ನನ್ನು ಅವರು ಪಿಕ್ ಮಾಡಿದರು. ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ಲಿಂದ ನಾವೀಗ ಒಟ್ಟಿಗೆ ಹೋಗ್ತಿದ್ದೇವೆ. ಸೊ ಮುಂದೆ ಏನಾಗ್ತದಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ಕಡೆ ತನಕ ನೋಡಿ, ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಯಾರಿಗಾದರೂ, ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಇದು ದುಬೈಯಲ್ಲಿ ಟಾಲೆಸ್ಟ್ ಹೋಟೆಲ್ ಅಲ್ವಾ ಕವಿನನ್ನ? JW ಮ್ಯಾರಿಟ್ ಅಂತ ಟಾಲೆಸ್ಟ್ ಹೋಟೆಲ್. ಅದು ನಾನು ಈಗ ಬಂದ ಮೇಲೆ ಅದು ನನಗೆ ನೆನಪಾಯಿತು ತೋರಿಸುವ ಅಂತ. ಸೊ ಸಾಕು ಇಷ್ಟು, ಮತ್ತು ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗ್ಬೋದು. ಸೊ ಇದು ನಾವೊಂದು ಬ್ರಿಡ್ಜಿಗೆ ಈಗ ಹೋಗ್ತಾ ಇದ್ದೇವೆ. ಇಲ್ಲಿ ತುಂಬ ಚೆನ್ನಾಗಿ ಬ್ರಿಡ್ಜ್ ಎಲ್ಲ ಮಾಡ್ತಾರೆ. ಅಲ್ಲಿ ಎಲ್ಲ ಫೈನ್ ಎಲ್ಲ ಜೋರು ಇರ್ತದೆ. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಫಾಲೋ ಮಾಡಬೇಕು, ಇಲ್ಲಾಂದರೆ ತುಂಬ 400 ದಿರಮ್ಸ್ 500 ದಿರಮ್ಸ್ ಹೋಗ್ತಾ ಇರ್ತದೆ. ಸೊ ಅದೆಲ್ಲ ಹೋದರೂ ಸಹ ಇಲ್ಲಿ ರೋಡ್ ಒಂದು ಒಳ್ಳೆ ಮಾಡಿಕೊಡ್ತಾರೆ. ಎಲ್ಲ ರೋಡು ಸಿಸ್ಟಮ್ ಅಂದರೆ ತುಂಬ ಖುಷಿ ಆಗ್ತದೆ, ಡ್ರೈವ್ ಮಾಡಲಿಕ್ಕೂ ಖುಷಿ ಆಗ್ತದೆ, ಮಧ್ಯೆಯಲ್ಲಿ ಕೂತ್ಕೊಳ್ಳಿಕ್ಕೂ ಖುಷಿ ಆಗ್ತದೆ. ದುಬೈಯಲ್ಲಿ ನೋಡಿ ಕಹಿ ಬೇವಿನ ಮರ ಎಲ್ಲ ಎಷ್ಟು ಚೆಂದಾಗಿ ನಟ್ಟಿದ್ದಾರೆ. ಫೈನಲಿ ನಾವೀಗ ಹತ್ತಿರ ಆಗಿದ್ದೇವೆ. ಲೆಫ್ಟ್ ಸೈಡಲ್ಲಿ ಉಂಟು. ಇಲ್ಲಿಂದ ಸ್ವಲ್ಪ ನಮಗೆ ಬುರ್ಜ್-ಅಲ್-ಅರಬ್ ಹೋಟೆಲ್ ಕಾಣ್ತಾ ಉಂಟು. ಈಗ ಸ್ವಲ್ಪ ನೋಡಿ, ಮತ್ತೆ ಇನ್ನೊಮ್ಮೆ ಯಾವಾಗಲಾದರೂ ಫುಲ್ ವೀಡಿಯೋ ಮಾಡುವ ಅಲ್ಲಿ ಹೋಗಿ. ಸ್ವಲ್ಪ ಅದೆಲ್ಲ ಪ್ಲ್ಯಾನ್ ಉಂಟು, ನೋಡುವ. ಮತ್ತೊಮ್ಮೆ ಸನ್ಸೆಟ್ ಸಹ ಆಗ್ತಾ ಉಂಟು ಇಲ್ಲಿಂದ. ಹೀಗೆ ಇದು ಕಲರ್ ಆಗಿದೆ, ಆದರೆ ಒಂದೊಮ್ಮೆ ಇದಾಗಲಿಲ್ಲ, ಇನ್ನೂ ಆಗಬೇಕಷ್ಟೇ. ನೋಡಿ ಮನೆ ಗಾಡಿ ನಂಬರ್ ಬರ್ತದೆ. ಸೊ ಬಂತು ನಮ್ಮ ಡೆಸ್ಟಿನೇಷನ್. ಮೂಲೇ ಬರುತ್ತೆ ಎದುರುಡಲ್ಲ ಎಲ್ಲವರು. ಅಲ್ಲಿಂದ ಒಳಗೆ ಹೋಗ್ಲಿಕ್ಕೆ ಉಂಟು. ಎಲ್ಲ ಪಾರ್ಕಿಂಗ್ ಎಲ್ಲ ಫುಲ್ ಕಾಣ್ತಾ ಉಂಟು. ತುಂಬ ಜನ ಇದ್ದಾರೆ ಅಂತ ಅನಿಸ್ತದೆ. ಹಿಂದಿನಿಂದ ಯಾರು ವಾರ್ ನೋಡಿದ್ರು, ತೊಂದರೆ ಇಲ್ಲ ಅವರಿಗೆ. ಹಾಂ. ಸೊ ನೋಡಿ ಅಲ್ಲೇ ಬಂತು ನಮ್ಮ ಎಮಿರೇಟ್ಸ್ ಥಿಯೇಟರ್ ಅಂತ. ಇದರ ಒಳಗೆ ಇವತ್ತು ನಾಟಕದ ಹೆಸರೇನು ಕವಿನನ್ನ? ಇದೆಯೋ ಹಿಂಚಿನ ಇಂದು ಕೊನಪಿನ ಇಲ್ಲ ನಾಟಕದ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಈಗ ಇಲ್ಲಿ ರೀಚ್ ಆಗಿದ್ದೇವೆ. ಎಷ್ಟು ಜನ ಇದ್ದಾರೆ ಅಂತ ನೋಡಬೇಕಷ್ಟೇ. ಸೊ ನೋಡೋಣ ಒಳಗೆ. ಥಿಯೇಟರ್ ಇದೆ. ಸೊ ಇಲ್ಲಿ ಇವತ್ತು ನಾಟಕ ನಡೀತಾ ಉಂಟು. ನಾವೀಗ ಒಳಗೆ ಹೋಗಬೇಕು. ಎಲ್ಲ ಜನರು ಬಂದಿದ್ದಾರೆ. ಸುಸ್ವಾಗತ ಬೋರ್ಡ್ ಹಾಕಿದ್ದಾರೆ. ಗಮ್ಮತ್ ಕಲಾವಿದರು
ದುಬೈ, UAE ಇವರು ಅರ್ಪಿಸುತ್ತಿರುವ ನಾಟಕ ಕೋನಗ ಕೊನಪರ. ಫಸ್ಟ್ ಟೈಮ್ ನೋಡುದ ನಾಟಕ ಅಲ್ಲ, ಮುಂಚೆ ನೋಡಿದ್ದೀರಾ? ನಾನು ಮುಂಚೆ ನೋಡಿದ್ದೇನೆ. ಯಾವ ನಾಟಕ ನೋಡಿದ್ದೀರಾ? ಇವತ್ತೆಂತ ನಾಟಕಕ್ಕೆ ಬಂದಿದ್ದೀನಿ. ಹೌದು, ಇವತ್ತು ಕೊನಪರ. ಯಾನಂತ ಕೊನಪ ಜೀರ್ಕೊನಪರ ಕೊನಪೆ. ಓಕೆ, ಯಾನ್ ಫಸ್ಟ್ ನಾಟಕ ತೋತೀನಿ ಮದಿಮೆ ಮಾಡಿದೆ ಮುಲ್ಲರ ಓಡ್ ಮೆತ್ತಡ ಒಂದು ಆದಿತ್ತೇನೆ. ಅದ್ರ ಬಗ್ಗೆ ನಾಟಕ ಒಂದು ಖಾಲಿ ಚಿತ್ ಬರೀತಿನೇ ತೋತೀನಿ ನಾಟಕ ಕನ್ನಡ. ನಮ್ಮೊಟ್ಟಿಗೆ ಏಪಲ ಉಪನೋಚನ ದಮದ ಮಿತ್ತ ಚೌಡಿ ಬರಡು. ಅವೇತೋ ಜೀವಲೇನು ಕಾತದ ನೆನ್ಸಿನ ಜೀವ ರಕ್ಷಕೆ ನಿಸ್ವಾರ್ಥ ಸೇವೆ ಮಾಡ್ತೀನಿ ನೆನ್ಸಿನ ರಿಯಲ್ ಹೀರೋ. ಅಂದ್ರೆ ನನ್ನಂಜನ ಚಾವಡಿ ಲೆಕ್ಕ ಮೌಲ ತಪ್ಪುಗಾರ ಬದಗ ಒಬೇ ಒಂಜಿ ದುಬೈ ಉಪ್ಪಡು ನಮ್ಮ ಸೌಮ್ಯರು ನಾನಾದ ಡಿನ್ನರ್ ಬರಲಿದೆ ಮತ್ತದೆ ಅಂದ್ರೆ ಮಿತ ಚಾವಡಿ ಉಪ್ಪನ ಪೂರ ಪಿನ್ನರಿ ಒಂಜಿ ಜೋರಾಯಿನ ಚಪ್ಪಾಳೆ ನೋಡುವ ನನ್ನ ತುಂಬಾಗಿ ಮೊದಲೇ ಒಬೇ ಒಂಜಿ ಲೇಸ್ ಮಲ್ಪುನಾಡ ನಮ್ಮ ಕರಾವಳಿದ ನಮ್ಮ ಭಾರತದ ಪುಣ್ಯ ಭೂಮಿದ ಸಂಸ್ಕೃತಿಯಾದ ಬನ್ನಗ ತುಡರ್ ಅರಳಾದ ಫೈನಾನ್ಷಿಯಲ್ ಪಿನ್ನರ್ ಒಂದು ಎರಡು ಶುಭ ಹಾರೈಕೆ ಮಲ್ಪುರವು ನಮ್ಮ ಕಟ್ಟ ಜಾತಿ ಮತ ಧರ್ಮದ ಭೇದ ಮಲ್ಪಂದೆ ತನ್ನ ಕೈ ಆಸರೆ ಕೊರ್ಪೆ ಉಸುಲಿತ್ತಿನ ಜೀವಗೂ ತನ್ನ ಜೀವನ ಪಣಕದಿದ್ದ ಜೀವ ಕೊರ್ಪೆ ಉಸುಲು ದಾಂತಿ ಜೀವನಿಗೆ ದುಃಖದಿಂಜಿ ಉಡಲದು ಮುಕ್ತಿ ಕೊರ್ಪೆ. ಒಂದು ಭಾರ್ಗವದ ಒಟ್ಟಿಗೆ ಪುಟ್ಟಿನ ನಮ್ಮ ಜೀವ ರಕ್ಷಕ್ಕೆ ಈಶ್ವರ ಮತ್ತು ದಿಗಲ ಮಾನದಿಗಲ ಪಟ್ಟಣ ಕುಲ್ಲಡು ಬಂದು ಕೇಳಿದ್ರೆ ಅಂದ್ರೆ ದಿಗಲ ಪೂರ ಅಭಿಮಾನಡು ಈ ಗಮ್ಮತ್ ಕಾಲದಲ್ಲಿ ಕೊಂಚಿ ಮಾನದಿಗೆ ಮಾತೊಂದಿಲ್ಲ ಮತ್ತು ಮಾನದಿ ಪಟ್ಟಿದೆ ನಮ್ಮ ಈಶ್ವರ ಮಲ್ಪೆ ಕುಲ್ಲಡು ಕೇಳಿದ್ರೆ ಈಶ್ವರ ಮಲ್ಪೆ ಸನ್ಮಾನ ಪತ್ರ ಶ್ರೀ ಎದುರು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ದಿವಂಗತ ಶ್ರೀ ಆನಂದ ಪುತ್ರನ್ ಮತ್ತು ಶ್ರೀಮತಿ ಬೇಬಿ ಕರ್ಕೇರ ದಿವಂತಿಗಳ ಮೂವರು ಪುತ್ರರಾಗಿ ದಿನಾಂಕ 25/5/1976 ಭೂಮಿಯ ಬೆಳಕನ್ನು ಕಂಡಿರಿ. ಜೀವನದಲ್ಲಿ ಬಡವರಾದರೂ ಹೃದಯ ಶ್ರೀಮಂತಿಕೆಯ ವ್ಯಕ್ತಿತ್ವ ನಿಮ್ಮದು. ನಿಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಎನ್ನುವ ಭಾವನೆಯಿಂದ ನದಿ ಸಮುದ್ರದಲ್ಲಿ ನುಡಿಯಲು ಹೋದ, ಆಕಸ್ಮಿಕವಾಗಿ ನೀರಿಗೆ ಬಿದ್ದ, ವೈಯಕ್ತಿಕ ಸಂಬಂಧದಿಂದ ನೀರಿಗೆ ಹಾರಿದ ಸುಮಾರು 75ಕ್ಕಿಂತಲೂ ಹೆಚ್ಚು ಜನರ ಪ್ರಾಣವನ್ನು ಮತ್ತು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಜಲಬೀಡದಂತೆ ಕಾಪಾಡಿದ ಹಿರಿಮೆ ನಿಮ್ಮದು. ಅದಲ್ಲದೆ ಜಲ ಅವಘಡದಲ್ಲಿ ಮುಳುಗಿದ, ಕೆಸರಿನಲ್ಲಿ ಸಿಲುಕಿದ ಸುಮಾರು 100ಕ್ಕಿಂತಲೂ ಹೆಚ್ಚು ಮೃತದೇಹಗಳನ್ನು 40 ಅಡಿಗಳವರೆಗೆ ಆಕ್ಸಿಜನ್ ಇಲ್ಲದೆ ಹಾಗೂ 100 ಅಡಿ ಆಳದವರೆಗೆ ಸ್ಕೂಬಾ ಹಾಗೂ ಆಕ್ಸಿಜನ್ ಸಹಾಯದೊಂದಿಗೆ ಮೇಲೆತ್ತಿ ಮೃತರಿಗೆ ಮೋಕ್ಷದ ಹಾದಿಯನ್ನು ಕರುಣಿಸಿದ ಮಹಾನುಭಾವರು ತಾವಾಗಿದ್ದೀರಿ. ಇಷ್ಟೇ ಅಲ್ಲದೆ ಕಳೆದ 4 ವರ್ಷಗಳಿಂದ ಆಂಬ್ಯುಲೆನ್ಸ್ ಸೇವೆಯನ್ನು ಉಚಿತವಾಗಿ ಜನರ ಸೇವೆಗೆ ನೀಡುತ್ತಾ ಬಂದಿರುವಿರಿ. ಕರಾವಳಿ ಕಾವಲು ಪಡೆಗೆ ಸುಮಾರು 4 ವರ್ಷಗಳಿಂದ ಸಮುದ್ರದಲ್ಲಿ ತರಬೇತಿಯನ್ನು ನೀಡುತ್ತಾ ಹಲವಾರು Thank you, Akka. Yes, he is truly. ಈಶ್ವರ ಮಂಗನ ಬುಧರಾಜುಗಳು ತುಳುನಾಡ ಸೇವಾಗ್ರೇಸರ್ ಈಶ್ವರ ಕೇಳುಜಿ ತುಳುನಾಡ ಸೇವಾಗ್ರೇಸರ್ ಈಶ್ವರ ತನ್ನ ಸಂಪೂರ್ಣ ಜೀವನವನ್ನ
ಸಮಾಜ ಸೇವೆಗೆ ಅರ್ಪಿಸಿಬಿಟ್ಟಿದ್ರು. ತನ್ನ ಸ್ವಂತ ಅಂಚೆನೆ ಇಡೀ ನಮ್ಮ ಗ್ರಾಮವು ಏಲ್ಕಡಲ್ ತಾಂಡದ ಇದೇ ಬತ್ತನಲ್ಲ ಗ್ರಾಮ ದೇವರ ಪಾದಗೂ ನಮಸ್ಕಾರ ಮಾಡ್ಕೊಂಡು ಇನಿ ನಮ್ಮ ಗಮ್ಮತ್ ಕಲಾವಿದರ್ನ ಅಧ್ಯಕ್ಷ ಸ್ಥಾನ ನೋಡುತ್ತಿನ ನಮ್ಮ ಲವೀನಾ ಫ್ರೆಂಡಲ್ಸ್ ಅರೆಗೂ ನಮಸ್ಕಾರ ಮಾಡ್ಕೊಂಡು ಅಂಚೆನೆ ಐದಿತ್ತಿನ ಮಾತಾ ಪದಾಧಿಕಾರಿ ಬಂಡ ಹರೀಶ್ ಬಂಗೇರ್ ಆರ್ ಬಂಡ ಇನಿ ಏನನ್ನು ಏಳು ಕಡಲ್ ದಾಂಟದ ಇಡೀಗೆ ಲೆಬ್ಡಾಯರ್ ಬಕ್ಕ ಈ ವೇದಿಕೆ ವ್ಯಕ್ತಿತ್ತಿನ ನನ್ನ ಮಾತಾ ಬಿನ್ನೇರು ಬಂಡ ಆಗಲ ಅಭಿಮಾನ ದೇವರ ಮಲ್ಲ ಪುಣ್ಯಾತ್ಮರ ಪಾದಗೂ ನಮಸ್ಕಾರ ಮಾಡ್ತಂದು ದಾದ ಬಂಡ ಅಲ್ಲಿ ಮೂಲ್ಗುದಿನ ಬಿತ್ತಿನ ಬಿನ್ನೇರು ಬಂಡ ಭಾರಿ ಮಲ್ಲ ಆಗಲ್ ಬಂಡ ಎತ್ತೋ ಜನಕ್ ಎತ್ತೋ ಬಾಲೆಗ್ ಅಂಚಿನ ನಮ್ಮ ER ಶೆಟ್ರು ಅಂಚೆ ಉಲ್ಲೇರು ಅಂಚೆನೆ ಮನಮಲ್ಲ ವೇದಿಕೆ ಎತ್ತಿನ ನಮ್ಮ ಬಿನ್ನೇರು ಮಾತೇರ್ನ ಪಾದಗೂ ನಮಸ್ಕಾರ ಮಾಡ್ತಂದು ಆಗಲ್ ಮಂದಿನ ಕಾರ್ಯನು ನಾನು ನಮ್ಮಡ ಮಾಡ್ತಾರೆ ಒಂದಾಗಲ ಅಗಲಿಗೆ ನಮಸ್ಕಾರ ಮಾಡ್ತಂದು ಅಂಚೆನೆ ವೇದಿಕೆ ದುಮ್ಮಡಿಪುರ ಎನ್ನ ಮಾತ ಅಭಿಮಾನಿ ದೇವರ ನೆಗಲಿಗೆ ಮಾತೆರೆಗಳ ನಾನು ನಮಸ್ಕಾರ ಮಾಡ್ತಂದಿಲ್ಲ ಅಂಚೆನೆ ಗಮ್ಮತ್ ಕಲಾವಿದರ ಮಂದಿರಗಳು ಒಂಜಿ ನಾಟಕ ಕೊನೋಡ ಯಾನ್ ನಿಕಲ್ನ ಎದುರು ಉಂತರೇನೆ ಅರ್ಹ ಇಜ್ಜಿ ಅಂಡ ಒಂಚೂರು ಏನೋ ಉಂತಾಯರು ಇವರು ನಮ್ಮ ಡಾಕ್ಟರ್ ಆರೆಂಜ್ ಪಾತ್ರೆ ನಡುಗುಲ್ಲ ಪದ್ಮಶ್ರೀ ಡಾಕ್ಟರ್ BR ಶೆಟ್ಟಿ ನಾನು ಇನಿ ಮುಲ್ ಸೇರ್ತಿನ ಮಾತಾ ತುಳುವ ಬಾಂಧವರಿಗೆ ನಮಸ್ಕಾರ ಅಂತಂದು ಸುಮಾರು 20 ವರ್ಷ ನಾನು ದುಬೈ ರೆಸಿಡೆಂಟ್ ಆದಿತ್ತಿನೇ ಪ್ರತಿ ವರ್ಷ ಈ ಎಮಿರೇಟ್ಸ್ ಥಿಯೇಟರ್ ಮೂಜೆಡ್ದು 4 ಕಾರ್ಯಕ್ರಮ ತುಳು ಕೊಂಕಣಿ ಕನ್ನಡ ಆವದಿತ್ತು ಮಾತೆಗ್ಲಾಗನು ಬತ್ತದು ಬಾರಿ ಒಂಜಿ ಐತ ಮನೋರಂಜನೆನು ಪಡೆಯೊಂದಿನೇ ಅಂಡ್ ಕರೀನ ಆಜಿ ವರ್ಷೋಡು ಹಿಂಗೆ ಒಂಜಿ ದುಬೈಡು ತುಳು ಕಾರ್ಯಕ್ರಮ ಬರ್ತಿನ ಭಾಗ್ಯ ತಿಕ್ಕುದು ಇನಿ ಆ ಭಾಗ್ಯ ಹಿಂಗೆ ತಿಕ್ಕುದುಂಡು ಗಮ್ಮತ್ ಕಲಾವಿದರಿಗೆ ಉಡಲ್ ದಿಂಜಿ ಸೊಲ್ಗಲ್ ರಾಜೇಶ್ ವಿಶ್ವನಾಥ್ ಶೆಟ್ರು ಮಾತೆರೆಗಳ ವಿಶೇಷವಾದ ಲವೀನಾ ಫರ್ನಾಂಡಿಸ್ ಆರು ಮೂಜಿ ಸರಿ ನೀ ಕಾಲ್ ಮಾಡ್ತೀರಿ ಮುತ್ತುವರ ಇಜ್ಜ ದಯಪಂಡ ಕೋಡೆ ಮಸ್ಕತ್ ಹಿಡಿತಾರೆ ಅದರಲ್ಲಿ ಕಾರ್ಯಕ್ರಮ ಇತ್ತು ಇನಿ ಬತ್ತದ ಏರ್ಪೋರ್ಟ್ ಹೊಡೆದು ಸೀದಾ ಇಂಚೆ ಬರ್ತೀನಿ ಅಂಡ್ ಒಂಜಿ ಮಾತ್ರ ಭಾರಿ ಮೆಚ್ಚೋಡು ಈ ನಾಟಕ ಸರಿಯಾಗಿನ ಟೈಮ್ ಈ ಕಾರ್ಯಕ್ರಮಕ್ಕೂ ನಿಖುಲ್ ಮಾತ ಬೈದರೆ ಶನಿವಾರದ ಈ ಬೈಯಡ್ ಟ್ರಾಫಿಕ್ ಪ್ರಾಬ್ಲಮ್ ಉಂಡು ಸಂಸಾರ ಉಂಡು ಪೂರ ಉಂಡು ಅಂಡ ತುಳು ಭಾಷೆದ ಮಿತ್ತು ಅಭಿಮಾನ ಅಂತ ಈಗ ನಿಖುಲ್ ಬೈದರೆ ಮೆತ್ತಾದ ಮಲ್ಲ ಗೌರವ ಅಭಿಮಾನ ಇದು ಉಂಟದ ಪಾತ್ರ ಅಭಿಮಾನ ಬೇತೆ ಊಲ ಇಜ್ಜಿ ಈ ಪ್ರಬುದ್ಧ ಕಲಾವಿದರೊಂದಿಗೆ ಎದುರಿಗೂ ಚಾವಡಿ 5 ನಿಮಿಷಗಳಲ್ಲಿ ಧರ್ಮನ ಮಾತನಾಡಿದ್ದಾರೆ ಶಾಲಿನ ಪಾತ್ರ ಮಂಜನ ಅವು ಪಂಜುವತ್ತು ಅದು ರಮೇಶ್ ಸುವರ್ಣ ಪ್ಲೀಸ್ ಕಮಾಸ್ಟ್ರಿ ರಮೇಶ್ ಸುವರ್ಣ ಪ್ಲೀಸ್ ಕಮಾಸ್ಟ್ರಿ ಅಂಜನೆ ವಿಠಲ ಪಾತ್ರ ಮಂಜನ ಪ್ರಬುದ್ಧ ಕಲಾವಿದೆ ಜಯೇಶ್ ಬಾಯರ್ ಪ್ಲೀಸ್ ಕಮಾಸ್ಟ್ರಿ ಜಯೇಶ್ ಬಾಯರ್ ಅವೇ ರೀತಿ ಭರತ್ನ ಪಾತ್ರ ಮಂಜನ ರೂಪೇಶ್ ಶೆಟ್ಟಿ ಗಮ್ಮತ್ ಕಲಾವಿದ ಪ್ರಬುದ್ಧ ಕಲಾವಿದೆ ರೂಪೇಶ್ ಶೆಟ್ಟಿ ಪ್ಲೀಸ್ ಕಮಾಸ್ಟ್ರಿ ಅವೇ ರೀತಿ ಕೇಶವನ ಪಾತ್ರ ಮಂಜನ ಪ್ರಬುದ್ಧ ಕಲಾವಿದ ಮೋನಪ್ಪ ಪೂಜಾರಿ ದಯಮತ್ ವಿದ್ಯಾರ್ಥಿ ಬಳಿ ಮೋನಪ್ಪ ಪೂಜಾರಿ ಈಗ ತಾಟದ ಶಬ್ದಗಳು ಅಗಲ ವಿವೇಕ ಪ್ರೋತ್ಸಾಹ ನಾಟಕ ಕಲಾವಿದೆ ಸಿನಿಮಾ ಕಲಾವಿದೆ ನನ್ನ ಬರ್ಪನ ಟಚ್ ಮೂವಿಡೆ ಒಂಜಿ ಮಾಮಲ್ಲ ಪಾತ್ರ ಮಂಜನ ಗೌತಮ್ ಬಗೇರ ನನ್ನ ದುಂಬಗೆ ರಡ್ ಪೊಸತ್ ಸೇರ್ಪಡೆ ಈ ವರ್ಷ ಈಗ ಕೂಟಗೆ ದೀಕ್ಷಿತ್ ಸುವರ್ಣ ಅಶೋಕ ಪಾತ್ರ ಮಂತ್ರಿನ ದೀಕ್ಷಿತ್ ಸುವರ್ಣ ಅಂಜನೆ ಮಾಮಣ್ಯಾದ ಭಾಸ್ಕರ ಪಾತ್ರ ಮಂತ್ರಿನರು ಹರ್ದೀಪ್ ರಾಯ್ ಪ್ಲೀಸ್ ಆನ್ ಸ್ಟೇಜ್ ಅಂಜನೆ ಸರತ್ ಕ್ಯಾರೆಕ್ಟರ್ ಮಂತ್ರಿನ ರಾಜೇಶ್ ಅಮೀರ್ ಪ್ಲೀಸ್ ಆನ್ ಸ್ಟೇಜ್ ರಾಜೇಶ್ ಅಮೀರ್ ಆಕ್ಟರ್ ಮಾತ್ರ ತಂದೆ ಗಾಯಕ್ಕೆ ಅನ್ನ ಎಲ್ಲ ಪರ್ಫಾರ್ಮೆನ್ಸ್ ಒಂದೇ ಸ್ಟೇಜ್ ಆರಂಡು ಕೂಡಲ ಮೇಲೆ ನನ್ನ ದುಬೈಗೆ ಬಿಟ್ಟ ಜಾವಡಿಯಲ್ಲಿ ದೂರಲ್ಲ ಶಿವಶಂಕರ ಸ್ನೇಹಿತ ಧನ್ಯ ಆದಿತ್ಯ ನೆಂಚಿನ ಗಿರೀಶ್ ನಾರಾಯಣ್ ಕಾಡಿಬಳ್ಳ ಹಾಸ್ಯ ಕಲಾವಿದೆ ಮಾತ್ರ ತಂದೆ ಯಕ್ಷಗಾನ ಕಲಾವಿದೆ
ಅಂಚನೆ ಮೀರಾ ಕ್ಯಾರೆಕ್ಟರ್ ಮಲ್ತಿನ ದೀಪ್ತಿ ದಿಬ್ರಾಜ್ ನಾಟಕ ಕಲಾವಿದೆ ಸಿನಿಮಾ ಕಲಾವಿದೆ ಅಂಚನೆ ಸುಧಾರಾವ್ ಪಾತ್ರ ಮಂದಿರ ಸಿಂಥಿಯಾ ಕಾವ್ಯ ಕ್ಯಾರೆಕ್ಟರ್ ಮಲ್ತಿನ ಗೌರಿ ಚೇಚಿನ ಕ್ಯಾರೆಕ್ಟರ್ ಮಲ್ತಿನ ಸಮಾಂತ ಐತೆ ಪ್ಲೀಸ್ ಅವರ ಗಮನ ಸಮಾಂತ ಕೃಷ್ಣ ನಾರಾಯಣ್ ಅಮ್ಮೆ ಕವಿನ ಹೇಗಾಯ್ತು ನಾಟಕ ಇವತ್ತು? ನಾಟಕ ಚೆನ್ನಾಗಿತ್ತು, ಸ್ವಲ್ಪ ಕಾಮಿಡಿ ಎಲ್ಲ ಒಳ್ಳೆದಿತ್ತು. ದುಬೈ ಒಂದು ಹೌದೌದು ಚೆನ್ನಾಗಿದೆ, ಚೆನ್ನಾಗಿ ನಾಟಕ ಆದ್ರೆ ಸ್ವಲ್ಪ ಲೇಟ್ ಆಯ್ತು ಮಾತ್ರ, ಸ್ಟಾರ್ಟ್ ಆಗುವಾಗ ಮುಗಿಯುವಾಗ ಎಲ್ಲ. ಮಾಡಿಲ್ಲ ನೀವು ತಿಂದಿದ್ದೇನೆ. ಹೌದು, ನಾನು ಇದನ್ನ ಹೋಗಿ ಮಾಡ್ಬೇಕು ಊಟ, ಏನಾದ್ರು ಹೊಟ್ಟೆ ಹಸಿದೆ ಇದೆ. ನಾಳೆ ಬರ್ಲಿಕ್ಕೆ ಉಂಟು ಮತ್ತೊಂದು ಪ್ರೋಗ್ರಾಮ್ ಗೊತ್ತಿಲ್ಲ ಇವಾಗ ನಾಳೆದು ಏನಾದ್ರು ನೋಡ್ಬೇಕು, ಪ್ಲಾನ್ ಹೇಗಿದೆ ಅಂತ ನೋಡಿ ನಾಳೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಮಾತಾಡೋ. ಸರಿ ಹಾಗಾದ್ರೆ, ಓಕೆ, ಬಾಯ್ ಬಾಯ್.